ಹಲೋ ನಮಸ್ತೆ ಎಲ್ರಿಗೂ, ಹೇಗಿದ್ರಲ್ಲ? ಲಾಸ್ಟ್ ವೀಕ್ ಒಂದು ನಿದ್ದೆ ಸಮಸ್ಯೆ ಇರುವವರಿಗೆ ಚೆನ್ನಾಗಿ ನಿದ್ದೆ ಮಾಡಲಿಕ್ಕೆ ಕೆಲವೊಂದು ಮನೆಮದ್ದನ್ನು ನಾನು ಹೇಳಿದ್ದೆ. ಆ ವಿಡಿಯೋ ತುಂಬಾನೇ ವೈರಲ್ ಆಗಿತ್ತು, ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಮನೆಮದ್ದು ಇಲ್ಲದೆ ಕೇವಲ ನಮ್ಮ ಲೈಫ್ ಸ್ಟೈಲನ್ನು ಕೆಲವೊಂದು ಚೇಂಜಸ್ ಮಾಡೋದ್ರ ಮೂಲಕ, ಸಿಂಪಲ್ ಚೇಂಜಸ್ ಮಾಡೋದ್ರ ಮೂಲಕ ರಾತ್ರಿ ಮಲಗಿದ್ರೆ ಗಾಢ ನಿದ್ದೆ ಮಾಡ್ಬೋದು, ಸುಖವಾದ ನಿದ್ದೆ ಮಾಡ್ಬೋದು. ಅದು ಹೇಗೆ ಏನು ಅಂತ ಪೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿ ತನಕ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಹಾಗಾದ್ರೆ ಯಾವುದೇ ಮನೆಮದ್ದು ಮಾಡದೆ ನಾವು ತುಂಬಾನೇ ಚೆನ್ನಾಗಿ ರಾತ್ರಿ ನಿದ್ದೆ ಮಾಡ್ಬೋದಾ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ನಾನು ಎಸ್ ಅಂತ ಹೇಳ್ತೇನೆ. ಇಲ್ಲಿ ಕೊಡುವಂಥ ಕೆಲವೊಂದು ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಯಾವುದೇ ಮನೆಮದ್ದಿಲ್ಲದೆ ಆರಾಮ್ಸೆ ನಿದ್ದೆ ಮಾಡ್ಬೋದು. ಹಾಗಾದರೆ ಯಾವುದು ಅಂತ ನೋಡೋಣ. ಈಗ ಮೊದಲನೆಯದಾಗಿ, ದಿನಕ್ಕೆ ಅಟ್ಲೀಸ್ಟ್ ಒಂದು 2 ಗಂಟೆ ಆದರೂ ಸೂರ್ಯನ ಬೆಳಕಿಗೆ ನೀವು ಹೊರಗಡೆ ನಿಂತ್ಕೋಬೇಕು. ಅಟ್ಲೀಸ್ಟ್ ಅದು ಹೊರಗಡೆ ಏನಾದರೂ ಕೆಲಸ ಮಾಡ್ತಾ ಇರಬೇಕು. ಸೂರ್ಯನ ಬೆಳಕಿಗೆ ಹೊರಗಡೆ ನಿಂತಾಗ ಅಥವಾ ಬ್ರೈಟ್ ಲೈಟಿಗೆ ನಮ್ಮನ್ನು ನಾವು ಅಟ್ಲೀಸ್ಟ್ ಒಂದು 2 ಗಂಟೆ ಎಕ್ಸ್ಪೋಸ್ ಮಾಡಿದಾಗ ನಮ್ಮಲ್ಲಿರುವ ರಕ್ತ ಕಣಗಳು ತುಂಬಾನೇ ಆಕ್ಟಿವ್ ಆಗಿ ರಾತ್ರಿ ಮಲಗುವಾಗ ತುಂಬಾನೇ ಚೆನ್ನಾಗಿ ನಿದ್ದೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಇದಂತೂ ನೀವು ಖಂಡಿತವಾಗ್ಲೂ ಅಬ್ಸರ್ವ್ ಮಾಡಿರ್ಬೋದು. ಬಿಸಿಲಲ್ಲಿ ಯಾರು ಕೆಲಸ ಮಾಡ್ತಾರೆ ನೋಡಿ, ಅವರು ರಾತ್ರಿ ಮಲಗಿದ್ರೆ ಗೊರಕೆ ಹೊಡಿತಾ ಇರ್ತಾರೆ, ಮಲಗಿದ ತಕ್ಷಣ ಗೊರಕೆ ಹೊಡಿತಾ ಇರ್ತಾರೆ. ಆದ್ರಿಂದ ಅಟ್ಲೀಸ್ಟ್ ದಿನಕ್ಕೊಂದು 2 ಗಂಟೆ ಆದರೂ ಸೂರ್ಯನ ಬೆಳಕಿಗೆ ಅಥವಾ ಸನ್ಲೈಟಿಗೆ ನಿಮ್ಮನ್ನು ನೀವು ಎಕ್ಸ್ಪೋಸ್ ಮಾಡೋದ್ರಿಂದ ಚೆನ್ನಾಗಿ ನಿದ್ದೆ ಮಾಡ್ಬೋದು. ಇನ್ನೊಂದು ಏನು ಅಂತಂದ್ರೆ, ನೀಲಿ ಲೈಟನ್ನು ಅವಾಯ್ಡ್ ಮಾಡೋದು. ಏನಿದು ನೀಲಿ ಲೈಟ್ ಅಂತೀರಾ? ತುಂಬಾನೇ ಸಿಂಪಲ್. ನಮ್ಮ ಮೊಬೈಲಿಂದ ಬರುವಂತಹ ಲೈಟ್ ಅಥವಾ ಲ್ಯಾಪ್ಟಾಪ್ಗಳಿಂದ ಬರುವ ಲೈಟ್ ಇರುತ್ತಲ್ವಾ, ಇದನ್ನ ನೀಲಿ ಲೈಟ್ ಅಂತಾರೆ. ಇದಕ್ಕೆ ನಾವು ಎಷ್ಟು ಎಕ್ಸ್ಪೋಸ್ ಆಗ್ತಾ ಇರ್ತೀವೋ ಅಷ್ಟು ಇದು ನಮ್ಮನ್ನು ಆಕ್ಟಿವ್ ಆಗಿಡುತ್ತೆ, ಅಂದರೆ ನಿದ್ದೆ ಮಾಡೋದಕ್ಕೆ ಬಿಡಲ್ಲ. ಇದನ್ನ ನಾವು ಅವಾಯ್ಡ್ ಮಾಡಿದಷ್ಟು ನಮಗೆ ಚೆನ್ನಾಗಿ ನಿದ್ದೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ರಿಸರ್ಚ್ ಪ್ರಕಾರ ಮಲ್ಗೋಕ್ಕಿಂತ ಅಟ್ಲೀಸ್ಟ್ 2 ಗಂಟೆ ಮುಂಚೆ ಆದರೂ ನಾವು ಮೊಬೈಲ್ ಮತ್ತು ಲ್ಯಾಪ್ಟಾಪ್ ನೋಡೋದನ್ನು ಸ್ಟಾಪ್ ಮಾಡಿದರೆ ರಾತ್ರಿ ಮಲಗಿದಾಗ ಚೆನ್ನಾಗಿ ಮಲಗಿ ನಿದ್ದೆ ಮಾಡ್ಬೋದು ಅಂತ ಹೇಳುತ್ತೆ. ಈಗ ಮೂರನೇದು ಏನು ಅಂತಂದರೆ, ಕೆಲವರಿಗೆ ಡೇ ಟೈಮಲ್ಲಿ ಮಲಗಿ ಅಭ್ಯಾಸ ಇರುತ್ತೆ. ಡೇ ಟೈಮಲ್ಲಿ ಮಲಗೋದನ್ನು ಸ್ಟಾಪ್ ಮಾಡಿದರೆ ಕೂಡ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಆದ್ದರಿಂದ ಡೇ ಟೈಮಲ್ಲಿ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದವರಿಗೆ ಡೇ ಟೈಮಲ್ಲಿ ಮಲಗೋ ಅವಶ್ಯಕತೆ ಇರಲ್ಲ. ಆದಷ್ಟು ಡೇ ಟೈಮಲ್ಲಿ ಮಲಗೋದನ್ನು ಬಿಟ್ಬಿಟ್ಟು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ. ನಾಲ್ಕನೇದು ಏನು ಅಂತಂದರೆ, ನಮ್ಮ ದೇಹಕ್ಕೆ ಕೆಲವೊಂದು ಎಕ್ಸಸೈಸನ್ನು ಅಥವಾ ನಮ್ಮ ದೇಹನ ಆಕ್ಟಿವ್ ಆಗಿಡುವಂಥದ್ದು. ಅಟ್ಲೀಸ್ಟ್ ದಿನಕ್ಕೆ ಒಂದು ಅರ್ಧ ಗಂಟೆ ವಾಕ್ ಆದರೂ ಆಗುತ್ತೆ, ಅರ್ಧ ಗಂಟೆ ಎಕ್ಸಸೈಸ್ ಮಾಡಿದರೂ ಕೂಡ ಆಗುತ್ತೆ. ರಾತ್ರಿ ಮಲಗಿದಾಗ ತುಂಬಾನೇ ಚೆನ್ನಾಗಿ ನಿದ್ದೆ ಬರುತ್ತೆ. ಇನ್ನೊಂದು ಏನು ಅಂತಂದ್ರೆ, ಇದು ಆಕ್ಚುಲ್ ಆಗಿ ನಾವು ತಿನ್ನುವಂತಹ ಅಥವಾ ಕುಡಿಯುವಂಥ ವಿಷಯಕ್ಕೆ ಸಂಬಂಧಪಟ್ಟಿರೋದು. ಅಟ್ಲೀಸ್ಟ್ ಮಲಗೋಕ್ಕಿಂತ 4-5 ಗಂಟೆ ಮುಂಚೆ ಆದರೂ ನಾವು ಟೀ ಮತ್ತು ಕಾಫಿಯನ್ನು ಕುಡಿಯೋದನ್ನು ನಿಲ್ಲಿಸಬೇಕು. ಆಕ್ಚುಲ್ ಆಗಿ ಟೀ ಮತ್ತು ಕಾಫಿ ಏನು ಮಾಡುತ್ತೆ ಅಂತಂದ್ರೆ, ನಮ್ಮನ್ನು ಆಕ್ಟಿವ್ ಆಗಿ ಇಡುವಂಥ ಸೆಲ್ಗಳನ್ನು ಆಕ್ಟಿವೇಟ್ ಮಾಡುತ್ತೆ. ನಾವು ರಾತ್ರಿ ಹೊತ್ತು ಈ ಟೀ ಕಾಫಿ ಕುಡಿದ್ರೆ ಪೂರ್ತಿ ದಿನ ನಾವು ಆಕ್ಟಿವ್ ಆಗಿರುವಾಗೆ ಮಾಡುತ್ತೆ. ಆದ್ರಿಂದ ನೈಟ್ ಬೇಗ ನಿದ್ದೆ ಬರಲ್ಲ. ಆದ್ರಿಂದ ಅಟ್ಲೀಸ್ಟ್ ಒಂದು 4 ಗಂಟೆ ಮುಂಚೆ ಆದರೂ ಟೀ ಕಾಫಿ ಕುಡಿಯೋದನ್ನು ನಿಲ್ಲಿಸಿ. ಹಾಗೇನೆ ರಾತ್ರಿ ಹೊತ್ತು ತುಂಬ ಸ್ಮೋಕಿಂಗ್ ಮಾಡೋದು, ರಾತ್ರಿ ಹೊತ್ತು ತುಂಬ ಆಲ್ಕೋಹಾಲ್ ಕುಡಿಯೋದನ್ನು ಕೂಡ ಆದಷ್ಟು ಅವಾಯ್ಡ್ ಮಾಡಿದರೆ ತುಂಬನೇ ಬೇಗ ನಾವು ಚೆನ್ನಾಗಿ ನಿದ್ದೆ ಮಾಡ್ಬೋದು. ಆಲ್ಕೋಹಾಲನ್ನು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ನಮ್ಮ ಸ್ಲೀಪಿಂಗ್ ಸೈಕಲ್ ಅಂತ ಏನು ಹೇಳ್ತಾರೆ ಅದನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡುತ್ತೆ. ಆದ್ರಿಂದ ಆಲ್ಕೋಹಾಲನ್ನು ಅವಾಯ್ಡ್ ಮಾಡೋದ್ರಿಂದ ಕೂಡ ನಾವು ಬೇಗನೆ ಚೆನ್ನಾಗಿ ನಿದ್ರಿಸಬಹುದು. ಇನ್ನೊಂದು ಅತಿ ಮುಖ್ಯವಾದ ಏನು ಅಂತಂದ್ರೆ, ನಾರ್ಮಲ್ ಆಗಿ ನೀವು ಎಲ್ಲರೂ ಇತ್ತೀಚಿನ ಜನ ಮಾಡೋ ಮಿಸ್ಟೇಕ್ ಏನು ಅಂತಂದ್ರೆ, ಊಟ ಮಾಡಿ ತಕ್ಷಣ ಮಲ್ಕೊಳ್ಳೋದು, ಹೊಟ್ಟೆ ತುಂಬ ತಿಂದು ತಕ್ಷಣ ಮಲ್ಕೊಳ್ಳೋದು, ಅಥವಾ ಮಲ್ಕೋಕ್ಕಿಂತ ಸ್ವಲ್ಪ ಹೊತ್ತು ಮುಂಚೆ ಏನಾದರೂ ತುಂಬ ತಿನ್ನೋದು ಅಥವಾ ಏನಾದರೂ ಹೊಟ್ಟೆ ತುಂಬ ಕುಡಿಯೋದು. ಇದರಿಂದ ಏನಾಗುತ್ತೆ ಅಂತಂದ್ರೆ, ಹೊಟ್ಟೆ ಫುಲ್ ಆಗಿದ್ರೆ ಕಂಫರ್ಟ್ ಫೀಲ್ ಇರಲ್ಲ, ಬೇಗ ಡಿಸ್ಟರ್ಬ್ ಆಗುತ್ತೆ, ಬೇಗ ಎಚ್ಚರಿಕೆ ಆಗುತ್ತೆ, ಸರಿಯಾಗಿ ನಿದ್ದೆ ಬರಲ್ಲ. ಹಾಗೇನೆ ಹೊಟ್ಟೆ ತುಂಬ ನೀರು ಕುಡಿಯೋದ್ರಿಂದ ಕೂಡ ಏನಾಗುತ್ತೆ ಅಂತಂದ್ರೆ, ಮಧ್ಯೆ ಮಧ್ಯೆ ಎದ್ದು ನಾವು ವಾಶ್ರೂಮಿಗೆ ಹೋಗಬೇಕಾಗುತ್ತೆ. ಆದ್ರಿಂದ ಮಲಗುವಾಗ ಜಾಸ್ತಿ ನೀರು ಕುಡಿಯೋದನ್ನ, ಮಲಗುವಾಗ ಜಾಸ್ತಿ ತಿನ್ನೋದನ್ನ ಅವಾಯ್ಡ್ ಮಾಡಬೇಕು. ಹೊಟ್ಟೆನ ನಾರ್ಮಲ್ ಆಗಿ ಇಟ್ಕೊಂಡು ಮಲಗಿದ್ರೆ ಪೀಸ್ಫುಲ್ ಆಗಿ ತುಂಬಾನೇ ಕಾಮ್ ಆಗಿ ಚೆನ್ನಾಗಿ ಮಲಗಿ ನಿದ್ರಿಸಬಹುದು. ಇನ್ನೊಂದು ನಾವೆಲ್ಲರೂ ಅತ್ಯಗತ್ಯವಾಗಿ ಫಾಲೋ ಮಾಡಬೇಕೇನು ಅಂತಂದ್ರೆ, ಚೆನ್ನಾಗಿ ನಿದ್ರೆ ಮಾಡಬೇಕು ಅಂತಂದ್ರೆ, ನಮ್ಮ ಬೆಡ್ರೂಮ್ ಅನ್ನು, ನಾವು ಮಲಗುವಂಥ ರೂಮನ್ನು ತುಂಬಾನೇ ನೀಟಾಗಿ ತುಂಬಾನೇ ಪ್ಲೆಸೆಂಟ್ ಆಗಿ ಇಡುವಂಥದ್ದು. ಹೇಗೆ ಪ್ಲೆಸೆಂಟ್ ಆಗಿ ಇಡುವಂಥದ್ದು ಅಂತಂದ್ರೆ, ಮಲಗುವ ರೂಮಲ್ಲಿ ತುಂಬ ಬ್ರೈಟ್ ಲೈಟ್ ಹಾಕಬಾರ್ದು, ಡಿಮ್ ಲೈಟ್ ಹಾಕಬೇಕು. ಹಾಗೆಯೇ ಮಲಗುವ ಕೋಣೆಯ ವಿಂಡೋ ಇರುತ್ತಲ್ವಾ, ಅದಕ್ಕೆ ಕೂಡ ಡಾರ್ಕ್ ಕರ್ಟನ್ಗಳನ್ನು ಹಾಕಬೇಕು. ಯಾಕಂತಂದ್ರೆ ಮಲಗುವ ರೂಮಲ್ಲಿ ಎಷ್ಟು ಡಾರ್ಕ್ನೆಸ್ ಇರುತ್ತೋ, ಎಷ್ಟು ಕತ್ಲೆ ಇರುತ್ತೋ
ಮಾಡ್ಬೋದು. ಅಷ್ಟು ಚೆನ್ನಾಗಿ ಡಿಸ್ಟರ್ಬ್ ಇಲ್ಲದೆ ನಿದ್ರೆ ಮಾಡಬಹುದು. ಒಳ್ಳೆಯ ಡಾರ್ಕ್ ಕರ್ಟನ್ಗಳನ್ನು ಹಾಕಿ ಬೆಡ್ಶೀಟ್ ಅಥವಾ ನಮ್ಮ ಪಿಲ್ಲೋ ಇರ್ಬೋದು, ಬೆಡ್ ಇರ್ಬೋದು, ಕಂಫರ್ಟ್ ಆಗಿದ್ದು ಒಳ್ಳೆ ಪ್ಲೆಸೆಂಟ್ ಮ್ಯೂಸಿಕ್, ಪ್ಲೆಸೆಂಟ್ ಎನ್ವಿರಾನ್ಮೆಂಟ್ ಇದ್ರೆ ತುಂಬಾನೇ ಚೆನ್ನಾಗಿ ನಿದ್ದೆ ಬರುತ್ತೆ. ಬೆಡ್ರೂಮ್ ಅನ್ನು ನೀವು ತುಂಬಾನೇ ಚಂದ ಮಾಡಿ ಇಡೋದ್ರಿಂದ ಕೂಡ ನಿದ್ದೆನ ಸೂಪರ್ ಆಗಿ ಮಾಡಬಹುದು. ಹಾಗೇನೆ ಮಲ್ಗೋಕ್ಕಿಂತ ಮುಂಚೆ ಒಂದು ಶವರ್ ಅಥವಾ ನಾವು ಸ್ನಾನ ಮಾಡಿದರೆ ಕೂಡ ವಾರ್ಮ್ ವಾಟರ್, ಬಿಸಿ ನೀರಿನ ಸ್ನಾನ ಮಾಡಿದರೆ ಕೂಡ ತುಂಬಾನೇ ಚೆನ್ನಾಗಿ ನಿದ್ದೆ ಬರುತ್ತೆ. ಇದನ್ನ ನೀವೆಲ್ಲರೂ ತುಂಬಾನೇ ಅಬ್ಸರ್ವ್ ಮಾಡಿರ್ಬೋದು. ಇದನ್ನ ನಾನಂತೂ ಫಾಲೋ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಮಲ್ಗುವಾಗ ಸ್ನಾನ ಮಾಡಿನೇ ಮಲ್ಗೋದು. ತುಂಬಾನೇ ಒಳ್ಳೆ ನಿದ್ದೆ ಬರುತ್ತೆ. ಬಿಸಿ ನೀರಿನ ಸ್ನಾನ ಮಾಡಿ ತಲೆನೂ ಓಕೆ, ಅಥವಾ ಡೈಲಿ ತಲೆ ಸ್ನಾನ ಮಾಡೋಕ್ಕಾಗಲ್ಲ ಅಂತಂದ್ರೆ ಮೈಗೆ ಸ್ನಾನ ಮಾಡಿದ್ರು ಓಕೆ. ಸ್ನಾನ ಮಾಡಿ ಮಲಗಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಹಾಗೇನೆ ಮಲ್ಗೋಕ್ಕಿಂತ ಮುಂಚೆ ತುಂಬಾನೇ ಸ್ಲೀಪಿಂಗ್ ಡಿಸಾರ್ಡರ್, ಸ್ಲೀಪಿಂಗ್ ಪ್ರಾಬ್ಲಮ್ ಇರೋರು ಮಲಗೋಕ್ಕಿಂತ ಮುಂಚೆ ಯಾವುದಾದ್ರೂ ತಲೆಗೆ ಹಾಕುವಂತ ಎಣ್ಣೆ ಅಂದ್ರೆ ಕೊಕೊನಟ್ ಆಯಿಲ್ ಕೂಡ ಬೆಸ್ಟೇ, ಅಥವಾ ಬ್ರಿಂಗರಾಜದ ಆಯಿಲ್ ಬರುತ್ತಲ್ವಾ ಅದು ಕೂಡ ತುಂಬಾನೇ ಒಳ್ಳೆಯದು. ಸ್ವಲ್ಪ ಅಂದ್ರೆ ನೆತ್ತಿ ನಡು ಸೆಂಟರ್ ಇರುತ್ತಲ್ವ, ನೆತ್ತಿ ಇಲ್ಲಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಮಲಗಿದ್ರೆ ಕೂಡ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ತುಂಬಾನೇ ರಿಸರ್ಚ್ಗಳು ಹೇಳ್ತವೆ. ಹಾಗೇನೆ ನಾನು ಲಾಸ್ಟ್ ವೀಕ್ ಹೇಳ್ದಂಗೆ ಮಲಗೋಕ್ಕಿಂತ ಮುಂಚೆ ಯೋಗ ಮಾಡೋದು. ಕೆಲವರು ರಾಜಯೋಗ ಅಂತಾನೂ ಕರೀತಾರೆ. ರಾಜಯೋಗ ಅಂತಂದ್ರೆ ಏನೂ ಇಲ್ಲ, ಟೋಟಲ್ ಆಗಿ ನಮ್ಮ ದೇಹನ ಮತ್ತೆ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡಿಕೊಂಡು ಮೆಡಿಟೇಷನ್ ಮಾಡುವಂಥದ್ದು. ಮಲಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡಿದರೆ ಅಥವಾ ಅಟ್ಲೀಸ್ಟ್ ನಮ್ಮ ಇಷ್ಟದ ದೇವರುಗಳನ್ನ ನೆನೆಸ್ಕೊಂಡು ಮಂತ್ರನ ಜಪಿಸ್ತಾ ಮಲಗಿದ್ರೆ ಕೂಡ ಬೇಗನೆ ನಿದ್ದೆ ಬರುತ್ತೆ. ಹಾಗೇನೆ ಕೆಲವರಿಗೆ ಯಾವುದಾದ್ರೂ ಬುಕ್ಸ್ ಓದಿದ್ರೂ ಕೂಡ ಬೇಗನೆ ನಿದ್ದೆ ಬರುತ್ತೆ. ಇನ್ನ ಕೆಲವರಿಗೆ ಲೈಟ್ ಮ್ಯೂಸಿಕ್ ಅಂದ್ರೆ ಓಲ್ಡ್ ಸಾಂಗ್ಸ್ ಇರ್ಬೋದು, ನಿಧಾನಕ್ಕೆ ದೇವರ ಭಜನ್ ಅಥವಾ ಏನಾದ್ರೂ ಪ್ಲೆಸೆಂಟ್ ಕ್ಲಾಸಿಕಲ್ ಮ್ಯೂಸಿಕ್ ಇರ್ಬೋದು, ಇದನ್ನ ಹಾಕೋದ್ರಿಂದ ಕೂಡ ಒಳ್ಳೆ ಪ್ಲೆಸೆಂಟ್ ಆಗಿ ತುಂಬಾನೇ ಚೆನ್ನಾಗಿ ರಾತ್ರಿ ಮಲಗಿಸಿ ನಿದ್ರಿಸಬಹುದು. ಇಷ್ಟೆಲ್ಲ ಅಲ್ಲದೆ ಇನ್ನೊಂದು ನಾನು ತುಂಬಾನೇ ಮುಖ್ಯವಾಗಿ ಹೇಳಬೇಕು, ಏನೇ ಟೆನ್ಷನ್ ಇರಲಿ, ಎಷ್ಟೇ ನೋವಿರಲಿ, ಎಷ್ಟೇ ಬೇಜಾರಿರಲಿ, ಮಲಗುವಾಗ ಅದೆಲ್ಲದನ್ನ ಮನಸ್ಸಿಂದ ತೆಗೆದುಬಿಟ್ಟು ಕಂಪ್ಲೀಟ್ ಆಗಿ ಮೈಂಡನ್ನು ರಿಲ್ಯಾಕ್ಸ್ ಮಾಡಿಕೊಂಡು, ಕಂಪ್ಲೀಟ್ ಆಗಿ ದೇಹನ ರಿಲ್ಯಾಕ್ಸ್ ಮಾಡಿಕೊಂಡು ಕಣ್ಮುಚ್ಚಿ ನಿದ್ರಿಸಿದ್ರೆ ಬೆಳಗಾಗೋ ತನಕ ಎಚ್ಚರಿಕೆ ಆಗಲ್ಲ. ಇವತ್ತಿನ ನಾನಿಲ್ಲಿ ಹೇಳಿರುವಂಥ ಟಿಪ್ಸನ್ನು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಎಂಥ ನಿದ್ರೆ ಪ್ರಾಬ್ಲಮ್ ಇದ್ದವರು ಕೂಡ ಆರಾಮ್ಸೆ ರಾತ್ರಿ ಪೂರ್ತಿ ನಿದ್ರೆ ಮಾಡ್ಬೋದು, ಗಾಢ ನಿದ್ರೆನೇ ಮಾಡ್ಬೋದು. ಯಾಕಂತಂದರೆ ತುಂಬಾ ಸಿಂಪಲ್ ಆಗಿರುವಂಥದ್ದು. ಕೆಲವು ನಮ್ಮ ಲೈಫ್ ಸ್ಟೈಲನ್ನು ಚೇಂಜಸ್ ಮಾಡಿಕೊಂಡ್ರೆ ಆರಾಮ್ಸೆ ನಾವು ಮಲಗಿ ನಿದ್ರಿಸ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೇನೆ ಈ ವಿಡಿಯೋ ತುಂಬ ಜನರಿಗೆ ಬೇಕಾಗಬಹುದು, ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ಇಲ್ಲಿ ತನಕ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಹಾಗೇನೆ ನಿಮ್ಗೆ ಏನಾದರೂ ನಿದ್ರೆ ಬಗ್ಗೆ ಇನ್ನಷ್ಟು ಮಾಹಿತಿ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಯಾಕಂತಂದ್ರೆ ನಾನು ನಿಮಗೆ ಗೊತ್ತಿರುವಂಥ ವಿಷಯಗಳನ್ನ ತಿಳ್ಕೊಂಡಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ವ್ಯೂವರ್ಸ್ಗೆ ಕೂಡ ಇದನ್ನ ಹೇಳ್ಕೊಡೋದಕ್ಕೆ ನನಗೆ ಈಸಿ ಆಗುತ್ತೆ. ಥ್ಯಾಂಕ್ಸ್ ಎಲ್ರಿಗೂ. ಹಾಗೆಯೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಾಸ್ಟ್ ವೀಕ್ ಹಾಕಿರುವಂಥ ಅಂದರೆ ನಿದ್ದೆಗೆ ಕೆಲವು ಮನೆಮದ್ದುಗಳ ಒಂದು ವಿಡಿಯೋ ಕೂಡ ಹಾಕ್ತಾ ಇದ್ದೀನಿ, ಲಿಂಕ್ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ನೋಡಿ, ಅದು ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗ್ಬೋದು. ಥ್ಯಾಂಕ್ಸ್ ಎಲ್ರಿಗೂ.